ನಮಸ್ತೆ. ನೂತನವಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಸುಂದರ್ ಬಡವರು ಸಭೆಯನ್ನು ಉದ್ದೇಶಿಸಿ ಎರಡು ಮಾತನಾಡಬೇಕಂತೇಳಿ ಕೇಳ್ಕೊಳ್ತೀನಿ. ಮಾಲಿಂಗೇಶ್ವರ ದೇವರಿಗೆ ಪಾದಾರ ವಂದಿಸುತ್ತಾ, ಭಾರತೀಯ ಜನತಾ ಪಕ್ಷ ನನ್ನನ್ನು ಗುರುತಿಸಿ ನನಗೊಂದು ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನು ಕೊಟ್ಟಿದ್ದಾರೆ. ಈ ಸ್ಥಾಯಿ ಸಮಿತಿಯ ಅಧ್ಯಕ್ಷತೆಯನ್ನು ನಾನು ಬಹಳ ಒಳ್ಳೆಯ ರೀತಿಯಿಂದ ನಡೆಸ್ತೇನೆ ಅಂತ ಅದರ ದೃಢ ನಿರ್ಧಾರದಿಂದ ನಾನು ಹೇಳ್ತೇನೆ. ಯಾಕಂದರೆ ನನಗೆ ಈ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಲು ನನಗೆ ಸಹಕರಿಸಿದ ನನ್ನ BJPಯ ಎಲ್ಲ ಪಕ್ಷದ ಹಿರಿಯರಿಗೆ ಹಾಗೂ ನನ್ನ ಸಹೋದರರಾದಂಥ ಲೀಲಾವತಿ ಹಾಗೂ ನನ್ನ ಮಿತ್ರರಾದ ಬಾಲಚಂದ್ರರ ಮುಚ್ಚನೇ ಬಾರಿ ಮಿತ್ರರು ಅವರಿಗೂ ಹಾಗೂ ಇಲ್ಲಿ ನಮ್ಮ ಮಧು ಕಮಿಷನರು ಭಾಳ 4-5 ವರ್ಷದಿಂದ ನಮ್ಮ ನಗರಸಭೆಯನ್ನು ಭಾಳ ಒಳ್ಳೆಯ ರೀತಿಯಿಂದ ನಡೆಸಿಕೊಂಡು ಬಂದಿದ್ದಾರೆ. ಅವರಿಗೂ ಹಾಗೂ ನನ್ನ ಈ ಎಲ್ಲ ನಗರಸಭೆಯ ಸ್ಥಾಯಿ ಸಮಿತಿಯ ಎಲ್ಲ ಸದಸ್ಯರಿಗೂ ಹಾಗೂ ಇಲ್ಲಿ ನನ್ನ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನನ್ನ ಸೇರಿದಂತೆ ಎಲ್ಲ ನನ್ನ ಪ್ರೀತಿ ನನ್ನ ಮೇಲೆ ಪ್ರೀತಿ ಇಟ್ಟು ನನ್ನ ಪಕ್ಷದಿಂದ ಬಂದಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸುತ್ತಾ ಧನ್ಯವಾದಗಳನ್ನು ಕೋರ್ತೀನಿ ಅವರಿಗೆ. ನನ್ನನ್ನು ಪಕ್ಷ ಗುರುತಿಸಿ ನನಗೊಂದು ಒಳ್ಳೆಯ ಒಂದು ಸ್ಥಾಯಿ ಸಮಿತಿ ಅಧ್ಯಕ್ಷತೆಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ನಾನು ಒಳ್ಳೆ ರೀತಿಯಿಂದ ನಿಭಾಯಿಸ್ತೇನೆ. ಹಾಗೆ ನಮ್ಮ ಸಿಬ್ಬಂದಿ ವರ್ಗದವರಿಗೂ, ನಮ್ಮ ನಗರಸಭೆಯ ಎಲ್ಲ ಸಿಬ್ಬಂದಿ ವರ್ಗದವರು ನನ್ನದು ಸಹಕಾರವಿತ್ತು. ಅವರ ಸಹಕಾರವನ್ನು ಸಹ ನಾವು ಕೋರ್ತಾ, ಹಾಗೆ ನಮ್ಮ ಎಲ್ಲ ನಗರಸಭೆಯ ನನ್ನ ಮಿತ್ರರ ಸಹಕಾರವನ್ನು ಕೋರ್ತಾ ಈ ಸ್ಥಾಯಿ ಸಮಿತಿಯನ್ನು ಒಳ್ಳೆಯ ರೀತಿಯಿಂದ ನಾನು ನಡೆಸ್ಕೊಂಡು ಹೋಗ್ತೇನೆ ಅಂತೇಳಿ ಈ ಸಂದರ್ಭ ಹೇಳುತ್ತಾ, ಆ ಮಾಲಿಂಗೇಶ್ವರ ದೇವರು ನನಗೆ ಒಳ್ಳೆಯ ಕೆಲಸ ಮಾಡುವಂಥ ಶಕ್ತಿಯನ್ನು ಕೊಡಲಿ. ಹಾಗೆ ನನಗೆ ನನ್ನ ವಾರ್ಡ್ ಮುಖ್ಯ ಅಲ್ಲ, ನನಗೆ ನನ್ನ ನಗರಸಭೆಯ ಎಲ್ಲ ಒಂದು 31 ವಾರ್ಡುಗಳು ಸಹ ನನಗೆ ಮುಖ್ಯ. ನನಗೆ ಎನಿ ಟೈಮ್ ನನ್ನನ್ನು ಕರೀರಿ, ನಾನು ನನ್ನ ಶಕ್ತಿ ಮೀರಿ ನಗರಸಭೆಗೆ ನಾನು ಕೆಲಸ ಮಾಡ್ತೇನೆ ಅಂತೇಳಿ ಈ ಸಂದರ್ಭ ಹೇಳುತ್ತಾ ನನ್ನ ಎರಡು ಮಾತನ್ನು ಹೊಂದಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ. ಹಾಗೂ ಪೌರಾಯುಕ್ತರೇ ಹಾಗೂ ನೂತನವಾಗಿ ಆಯ್ಕೆಯಾದಂತಹ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ನನ್ನ ಸನ್ಮಿತ್ರರಾಗಿರ್ತಕ್ಕಂತಹ ಸುಂದರಣ್ಣ ಹಾಗೂ ಎಲ್ಲ ಗೌರವಾನ್ವಿತ ಸ್ಥಾಯಿ ಸಮಿತಿಯ ಸದಸ್ಯರೇ, ಹಾಗೆ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರೇ, ಹಾಗೆ ಇಲ್ಲಿ ಅವರಿಗೆ ಶುಭ ಹಾರೈಸಲಿಕ್ಕೆ ಬಂದಿರತಕ್ಕಂತಹ ಎಲ್ಲ ಪಕ್ಷದ ವರಿಷ್ಠರೇ ಹಾಗೂ ಅವರ ಆತ್ಮೀಯ ಬಂಧುಗಳೇ,
ಇವತ್ತು ಭಾಳ ಸಂತೋಷ ಆಗ್ತದೆ. ನನ್ನ ಮಿತ್ರರು ಈಗಾಗಲೇ ಅದೇ ಕಳೆದ ಒಂದು ಸ್ಥಳೀಯ ಸಂಸ್ಥೆಯ ವಿಧಾನ ಪರಿಷತ್ ಚುನಾವಣೆಯಿಂದಾಗಿ ಈ ಆಯ್ಕೆ ಪ್ರಕ್ರಿಯೆ ಮುಂದೂಡಿತು. ಹಾಗೆ ಇವತ್ತು ಆ ಶುಭ ದಿನ ಅಂತ ಹೇಳಿ ತಿಳ್ಕೊಳ್ತಾ ಇದ್ದೇನೆ. ಹಾಗೆ ಅದೇ ರೀತಿ ಅವರು ಇವತ್ತಿನ ದಿವಸ ಆಯ್ಕೆ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ದೇವರಾದ ಮಾಲಿಂಗೇಶ್ವರ ದೇವರು ಶುಭಾಶೀರ್ವಾದ ಮಾಡಿ ಅನುಗ್ರಹ ಕೊಟ್ಟು ಅವರು ಒಳ್ಳೆ ರೀತಿಯಲ್ಲಿ ಅವರ ಸ್ಥಾನಕ್ಕೆ ನ್ಯಾಯ ಕೊಡುವಂತೆ ಅವರು ಕೆಲಸ ಮಾಡಲಿ. ಹಾಗೆ ಎಲ್ಲ ರೀತಿಯಲ್ಲಿ ನಗರಸಭೆಗೆ ಬೇಕಾದ ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣ ತೊಡಗಿಸಿಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಆಡಳಿತ ಕೊಡುವಂತೆ ಆಗಲಿ. ಹಾಗೂ ನಾವು ಕೂಡ ಅವರಿಗೆ ನಮ್ಮ ಸಂಪೂರ್ಣ ಸಹಕಾರ ಕೊಡ್ತೇವೆ. ಹಾಗೆ ಗೌರವಾನ್ವಿತ ಸದಸ್ಯರೆಲ್ಲರೂ ಕೂಡ ಅವರಿಗೆ ಸಂಪೂರ್ಣ ಸಹಕಾರ ಕೊಟ್ಟು ಅವರ ಯಶಸ್ವಿಗೆ ಕಾರಣಕರ್ತರಾಗಬೇಕಂತ ಕೇಳಿಕೊಳ್ತಾ, ಹಾಗೆ ಅವರಿಗೆ ಮತ್ತೊಮ್ಮೆ ಅವರಿಗೆ ಶುಭಾಶಯವನ್ನು ಹಾರೈಸುತ್ತಾ ನನ್ನ ಎರಡನ್ನು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸುರಕ್ಷತೆಯ ಚಿಂತೆ ಬಿಟ್ಟು ಬಿಡಿ. ನವೀನ ತಂತ್ರಜ್ಞಾನದ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿ. ವಿಸಿಟ್ ಮಾಡಿ ಟೆಕ್ ಸ್ಪಾರ್ಕ್, ಪಿಂಟೋ ಪ್ಲಾಜಾ, ಎಪಿಎಂಸಿ ರೋಡ್, ಪುತ್ತೂರು, ದಕ್ಷಿಣ ಕನ್ನಡ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.